ಕುಂಬಳೆ ಮಂಗಲ್ಪಾಡಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬಾಕಿ ಉಳಿದಿರುವ ನೂರಾರು ಕಡತಗಳನ್ನು ಕೂಡಲೇ ಪರಿಹರಿಸಲು ಕ್ರಮ ಕೈಗೊಳ್ಳುವಂತೆ ಪಂಚಾಯಿತಿ ಆಡಳಿತ ಮಂಡಳಿಯು ಕುಂಬಳೆಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕಚೇರಿಯಲ್ಲಿ ಸುಮಾರು 3500 ಕಡತಗಳು ಬಾಕಿ ಉಳಿದಿವೆ. ಸಿಬ್ಬಂದಿ ಕೊರತೆಯಿಂದ 2017ರ ಬಳಿಕದ ಕಡತಗಳು ಬಗೆಹರಿದಿಲ್ಲ. 100 ಸಂಕೀರ್ಣ ಕಡತಗಳನ್ನು ಬದಿಗಿಟ್ಟು ಉಳಿದವುಗಳಿಗೆ ಶಾಶ್ವತ ಪರಿಹಾರದ ಅಗತ್ಯವಿದೆ. ಈ ಬೇಡಿಕೆ ಮುಂದಿಟ್ಟುಕೊಂಡು ಆಡಳಿತ ಮಂಡಳಿ ನಡೆಸುತ್ತಿರುವ ಮುಷ್ಕರಕ್ಕೆ ಜನಬೆಂಬಲ ವ್ಯಕ್ತವಾಗುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಸ್ವಯಂ ಸೇವಾ ಸಂಸ್ಥೆಗಳು ಬೆಂಬಲ ಘೋಷಿಸಿ ಧರಣಿ ವೇದಿಕೆಗೆ ಆಗಮಿಸಿವೆ. ಸದ್ಯ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವುದರಿಂದ ಮಾತ್ರ ಸಮಸ್ಯೆ ಬಗೆಹರಿಯುವುದು. ಬದಲಿಗೆ ವಿಶೇಷ ಒಂದು ವ್ಯವಸ್ಥೆಯಾಗಿ ಬಾಕಿ ಇರುವ ಕಡತಗಳನ್ನು ಪರಿಶೀಲಿಸಲು ತಂಡವನ್ನು ನೇಮಿಸಬೇಕು ಎಂದು ಸಂಬಂಧಪಟ್ಟವರು ಆಗ್ರಹಿಸಿರುವರು. ಮಂಗಲ್ಪಾಡಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮ ಪಂಚಾಯಿತಿಯಾಗಿದೆ. ಈ ಕಾರಣದಿಂದಾಗಿ ಹಲವಾರು ಸಮಸ್ಯೆ ಸವಾಲುಗಳು ದಿನನಿತ್ಯ ವರದಿಯಾಗುತ್ತಿವೆ. ಸಚಿವರಿಗೆ ಹಾಗೂ ಸ್ಥಳೀಯ ಆಡಳಿತ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿಯ ಅವ್ಯವಸ್ಥೆಯ ಬಗ್ಗೆ ಸ್ವತಃ ಗ್ರಾಮ ಪಂಚಾಯಿತಿ ಆಡಳಿತ ಸಮಿತಿಯು ನಡೆಸುತ್ತಿರುವ ಪ್ರತಿಭಟನಾ ಮುಷ್ಕರವನ್ನು ನಿರ್ಲಕ್ಷಿಸಿದರೆ ಗ್ರಾಮ ಪಂಚಾಯಿತಿ ಮಟ್ಟದ ಆಂದೋಲನ ನಡೆಸಬೇಕಾಗುತ್ತದೆ ಎಂದು ಆಡಳಿತ ಮಂಡಳಿ പദാധികാരിಗಳು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದ್ದಾರೆ. കുറച്ച് സമയം ബാക്കിയുള്ളത്, ഒരു 250 ഫയൽ പുതിയ, ഇത്ര 3020 ഫയൽ ആ ഫയലിന് പരിഹാരം. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಬೀನಾ ನೌಫಲ್, ಉಪಾಧ್ಯಕ್ಷ ಯೂಸುಫ್ ಹೆರೂರ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಖೈರುನಿಸಾ ಉಮರ್, ಮೊಹಮ್ಮದ್ ಹುಸೇನ್, ಸದಸ್ಯರಾದ ಮಜೀದ್ ಪಚ್ಚಂಬಳ, ಇರ್ಫಾನ್ ಇಕ್ಬಾಲ್, ಬಾಬು ಬಂದ್ಯೋಳ್, ಕಿಶೋರ್ ಬಂದ್ಯೋಳ್ ಉಪಸ್ಥಿತರಿದ್ದು ಮಾತನಾಡಿದರು. ಪಂಚಾಯತ್ ಎಷ್ಟು ವಿಸ್ತೀರ್ಣ ಇದೆ ಅಂತ ಹೇಳಿ ಜನರಿಗೆ ಗೊತ್ತಾಗತೊಡಗಿದೆ. ಬರುವ ರೀತಿ ಹೆಚ್ಚಾಗಿದೆ. ಅಂದರೆ ತುಂಬ ಬೇಜಾರಲ್ಲೇ ಬರ್ತಾರೆ. ಯಾವುದೇ ಪರಿಹಾರ, ಸಣ್ಣ ಒಂದು ಚಿಟಿಕೆಯಿಂದ ಆಗುವ ಪರಿಹಾರ ಅಲ್ಲಿ ನಡೆಯುತ್ತೆ. ನಾವು ಸಾಧಾರಣ ಅಲ್ಲಿ ಇರುವವರೆಲ್ಲ ಜೈಲಿಗೆ ಬಂದವರೆಲ್ಲ ಅಲ್ಲಿ ಇರುವವರು ಸಾಧಾರಣ. ಅಂದರೆ ಒಂದೊಂದು ರೀತಿಯಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಜೀವಿಸುವ ಹಕ್ಕು ಎಲ್ಲರಿಗಿದೆ. ಅಲ್ಲಿ ಆ ಜೀವಿಸುವ ಯೋಗ್ಯ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಯಾಕಂದರೆ ಪಂಚಾಯತ್ನಲ್ಲಿ ಏನಿದೆ, ಪಂಚಾಯತ್ ಆ ನಿರ್ಮಾಣ ಮಾಡಿಕೊಡ್ಬೇಕು. ಆದರೆ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಆ ವ್ಯವಸ್ಥೆ ಆಗ್ತಿಲ್ಲ ಅಂತ ಒಂದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ವ್ಯವಸ್ಥೆ ಆಗಬೇಕು. ಇಲ್ಲೇನು ರಾಜಕೀಯ ಮಾಡಿ ಪ್ರಯೋಜನ ಅದರ ಇದಿಯಾಗಿ ಸಿಗ್ತದೆ ಅಂತ ಹೇಳಿದರೆ ಅದನ್ನು ಕಷ್ಟ ಅದು ಜನರಿಗೆ ಮಾತ್ರ. ಆ ಜನರ ಕಷ್ಟವನ್ನು ಕಂಡು ನಾವೆಲ್ಲ ಒಟ್ಟಾಗಿ ಸಮಪಕ್ಷ ಆಯೋಗ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ಮುಂದೆ ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ದೇವೆ.